ಕಾರ್ಕಳ ಉತ್ಸವದಲ್ಲಿ ನಡೆದ ಯಕ್ಷಗಾನದ ತುಣುಕೊಂದು ಸದ್ಯ ವೈರಲ್ ಆಗ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಯಕ್ಷಗಾನ ತುಣುಕಿನಲ್ಲಿ ಕೆಲ ದಿನಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ವಿವಾದ ಎಬ್ಬಿಸಿದಂತಹ ಹಿಜಾಬ್ ಬಗ್ಗೆ ಹೈಕೋರ್ಟ್ ತೀರ್ಪು ಬಗ್ಗೆ ಮಾತನಾಡಲಾಗಿದೆ. ಇದನ್ನ ತೆಂಕುತಿಟ್ಟು ಯಕ್ಷಗಾನದ ಪ್ರಸಂಗವೊಂದರಲ್ಲಿ ಪ್ರಸ್ತಾಪಿಸಲಾಗಿದೆ. ಯಕ್ಷಗಾನ ಕಲಾವಿದರೊಬ್ಬರು ಈ ಬಗ್ಗೆ ವಿಶ್ಲೇಷಣೆ ಮಾಡಿದ್ದು ವಿದ್ಯಾರ್ಥಿನಿಯರನ್ನ ಸೈನಿಕರಿಗೆ ಹೋಲಿಸಿ ಹಿಜಾಬ್ ಅನ್ನ ಕಪ್ಪು ಬಟ್ಟೆಗೆ ಹೋಲಿಸಿ ಹಾಸ್ಯ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪ್ರಸ್ತುತ ವಿದ್ಯಮಾನಗಳ ಕುರಿತು ಯಕ್ಷಗಾನದ ಇಬ್ರು ಕಲಾವಿದರು ಪ್ರಸಂಗದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪ್ರದರ್ಶನ ನೋಡ್ತಾ ಇದ್ದ ಯಕ್ಷಗಾನ ಪ್ರೇಕ್ಷಕರಿಂದ ಈ ಹಾಸ್ಯಕ್ಕೆ ಚಪ್ಪಾಳೆ ಸಿಳ್ಳೆಯ ಮೂಲಕ ಸ್ಪಂದನೆ ಕೂಡ ಸಿಕ್ಕಿದೆ. ವಿಡಿಯೋ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಪರವಿರೋಧ ಅಭಿಪ್ರಾಯ ವ್ಯಕ್ತವಾಗಿದೆ. ಬಂದವರು ಒಂದು ಮಾಡುವ ಅನಾಚಾರ ಅತ್ಯಾಚಾರವನ್ನು ನೋಡುವಾಗ ಅವರನ್ನು ಯಾರು ಮನುಷ್ಯರೆಂದು ಕರೆಯಲ್ಪಡುವುದಿಲ್ಲ, ಮನುಷ್ಯರಾಗುವುದಕ್ಕೆ ಸಾಧ್ಯ. ಸಿಕ್ಕಿದಂತೆ ಯಾರ್ಯಾರ ಮನೆಯನ್ನು ಸುಡುವವರು, ಹೊಡೆಯುವವರು, ಬಡಿಯುವವರು ಅವರು ಸೈನಿಕರ. ನನಗೆ ಬಿಸಿ ಆದದ್ದು ಯಾಕೆ, ಇವರು ಬರುವಾಗ ಮನುಷ್ಯರಾಗೆ ಬರಲೇ ಇಲ್ಲ. ಎಲ್ಲ ತಲೆಗೆ ಬಟ್ಟೆ ಹಾಕಿ ಕಟ್ಟಿಕೊಂಡು ಬಂದದ್ದು, ಅದು ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಂದದ್ದು. ನಾವು ಅದನ್ನು ರದ್ದುಪಡಿಸಿ ಆಯ್ತಲ್ಲ, ಅದಕ್ಕೆ ನಾವು ಬಿಸಿಯಾಗಿ ಇದನ್ನು ಹಾಕಿಕೊಂಡು ಬಂದದ್ದು.